ಪ್ರತಿಭಟನಾ ಸಭೆಯಲ್ಲಿ ಬಹುಮಾನ ಘೋಷಿಸಿದ್ದು ಅತ್ಯಂತ ಖುಷಿಯ ವಿಷಯ. ಆದರೆ ಸ್ವಾಮೀಜಿ ಘೋಷಣೆ ಮಾಡಿದ ಬಹುಮಾನ ಸ್ವೀಕರಿಸಲು ನಮ್ಮ ಇಲಾಖೆಯಲ್ಲಿ ಯಾವುದೇ ಅವಕಾಶ ಇಲ್ಲ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಕೋಡಿಕಲ್ನಲ್ಲಿ ನಡೆದ ನಾಗಪ್ಪನ ಅಪವಿತ್ರ ಪ್ರಕರಣದಲ್ಲಿ 8 ಜನರನ್ನ ಬಂಧಿಸಿದ ಬಗ್ಗೆ ವಿವರಣೆ ನೀಡಿದ ಅವರು, ಅವರ ಪ್ರೋತ್ಸಾಹ ಸಹಕಾರಕ್ಕೆ ಧನ್ಯವಾದ. ನಮ್ಮ ಸಿಬ್ಬಂದಿಯ ಉತ್ತಮ ಕಾರ್ಯವನ್ನು ಗುರುತಿಸಲು ಉತ್ತಮ ಮಾರ್ಗಗಳಿವೆ. ರಾಷ್ಟ್ರಪತಿ ಪದಕ, ಮುಖ್ಯಮಂತ್ರಿ ಪದಕ ಸೇರಿ ಇಲಾಖೆಯಲ್ಲೇ ಹಲವು ಅವಕಾಶ ಇದೆ ಎಂದರು. ವೈಯಕ್ತಿಕವಾಗಿ ಯಾರೇ ಬಹುಮಾನ, ನಗದು ಸೇರಿದಂತೆ ಸ್ವೀಕರಿಸಲು ಅವಕಾಶ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನಾವು ಮಾಡ್ತಾ ಇರುವುದು ನಮ್ಮ ಇಲಾಖೆಯ ಕೆಲಸ. ಜನರ ತೆರಿಗೆಯಿಂದ ದುಡ್ಡನ್ನು ತೆಗೆದುಕೊಳ್ತೇವೆ, ಅದಕ್ಕೆ ನಿಯತ್ತಾಗಿ ಕೆಲಸವನ್ನ ಮಾಡ್ತೇವೆ. ಸ್ವಾಮೀಜಿ ಪ್ರೋತ್ಸಾಹಕ್ಕೆ ಧನ್ಯವಾದ ಎಂದರು. ಇಂಕ ಬಹಳ ಅಪೇಕ್ಷೆ ಇಪ್ಪುನು ಈ ಕಲ್ವನ ಕ್ಲೇನ್ ಪತ್ತೋಡು ನಿಖಲ್ ಮಂಜಿ 24 ಗಂಟೆ ಇತ್ತು ಏನೊಂದು 24 ದಿನ ಕೊರ್ಪೆ ನಿಕ್ಲೇಗ 24 ದಿನ ತಗೊಳ್ಳ ಇದು ಏರಿ ದಾಳಿ ಮಾಡ್ತಿದ್ದೇರು ಅಕ್ಲೇನ್ ಪತ್ತಲೇ ಇಂದು ಏಮಾಯ್ತಾನೆ ನಿಕ್ಲೇನ್ 7 ಜನ ಪೊಲೀಸ್ ತಗೊಳ್ಳಿ ನಿಖಲ್ ಪತ್ಯಾರು ನಿಕ್ಲೇಗ ಬಂಗಾರದ ಪದಕ ಬಾರ್ದಿ ಆ ನಿಂದುವೇ ವೇದಿಕೆ ಸನ್ಮಾನ ಮಾಡ್ತೀವಿ. ನಿಕ್ಲೇಗ ಇಲಾಖೆ ಪಾರಿತೋಷಕ ಕೊರಡು ಬಂದಿಚ್ಚಿ ನಮ್ಮ ಪಾರಿತೋಷಕ ಕೊಡ್ಬ. ಈಗ ಆದಷ್ಟು 24 ದಿನದಲ್ಲಿ ಪ್ರಕರಣವನ್ನು ಪತ್ತೆ ಮಾಡಿದರೆ ಬಂಗಾರದ ಪದಕ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀನಿ. ಸೊ ಇದು ಒಂದು ಭಾಳ ಒಳ್ಳೆಯ ಕೆಲಸ. ಇದಕ್ಕೆ ನಾನು ಇಲಾಖಾ ಮುಖ್ಯಸ್ಥನಾಗಿ ಇಲ್ಲಿ ಮಂಗಳೂರು ಕಮಿಷನರೇಟ್ ನಾನು 20,000 ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದ್ದೀನಿ. ಇದರಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಯಾರು ತನಿಖೆಯಲ್ಲಿ ಭಾಗವಹಿಸಿದ್ದಾರೆ, ಆರೋಪಿ ಪತ್ತೆಯಲ್ಲಿ ಭಾಗವಹಿಸಿದ್ದಾರೆ, ಅವರ ಉತ್ತಮ ಕಾರ್ಯವನ್ನು ಗುರುತಿಸಲಿಕ್ಕೆ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಮಾರ್ಗಗಳಿದ್ದಾವೆ. ಒಂದು CM ಮೆಡಲ್ ಕೊಡಿಸ್ಲಿಕ್ಕೆ ಅವಕಾಶ ಇದೆ, ಮತ್ತು ಪ್ರೆಸಿಡೆಂಟ್ ಮೆಡಲ್ ಕೊಡಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಸಾಕಷ್ಟು ಅವಕಾಶಗಳಿದೆ. ನಮ್ಮಲ್ಲೂ ಕೂಡ ಸುಮಾರು ರಿವಾರ್ಡ್ಸ್ ಕೊಡುವಂಥದ್ದು, ಅವರ ಗುಡ್ ಸರ್ವಿಸ್ ಎಂಟ್ರಿ ಮಾಡುವಂಥದ್ದು ಇವೆಲ್ಲ ಇದ್ದಾವೆ. ನಮ್ಮ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳಿಗೆ ಇದು ಏನು ಪ್ರೋತ್ಸಾಹ ಇದೆ ಇದು ಬಹಳ ಹೆಚ್ಚಿನದು. ಸಾಕಷ್ಟು ಪ್ರೋತ್ಸಾಹ ನಮ್ಮ ಇಲಾಖೆಯಲ್ಲೇ ಕೊಡ್ತೀವಿ. ಅದಕ್ಕೆ ಮೀರಿ ಅವರು ಬಂಗಾರದ ಪದಕ ಕೊಡ್ತೀನಿ ಅದೆಲ್ಲ ಹೇಳಿದ್ರೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಅವ್ರು ಕೊಟ್ಟರು ನಮ್ಮ ಇಲಾಖೆಯಲ್ಲಿ ಇಸ್ಕೊಳ್ಲಿಕ್ಕೆ ಯಾವುದೇ ಅವಕಾಶವೂ ಇಲ್ಲ. ವೈಯಕ್ತಿಕವಾಗಿ ಯಾರೇ ಒಂದು ಬಹುಮಾನ ಆಗಲಿ, ನಗದು ಬಹುಮಾನ ಆಗಲಿ, ಬಂಗಾರದ ಪದಕ ಆಗಲಿ ಯಾವುದು ಕೊಟ್ಟರು ಅದನ್ನು ಇಸ್ಕೊಳ್ಲಿಕ್ಕೆ ನಮ್ಮ ಇಲಾಖೆಯಲ್ಲಿ ನಮಗಾಗಲಿ ನಮ್ಮ ಸಿಬ್ಬಂದಿಗಳಿಗಾಗಲಿ ಒಂದು ಅವರ ಪ್ರೋತ್ಸಾಹದ ನುಡಿಗಳಿಗೆ ಧನ್ಯವಾದ. ಆದರೆ ಅದನ್ನು ಇಸ್ಕೊಳ್ಳಲಿಕ್ಕೆ ಪ್ರಾವಿಷನ್ ಆಗಲಿ, ಅದನ್ನು ಇಸ್ಕೊಳ್ಳೋಂಥ ಅವಶ್ಯಕತೆ ಆಗಲಿ ನಮ್ಮ ಇಲಾಖೆಯಲ್ಲಿ ಇಲ್ಲ. ನಾವು ಮಾಡ್ತಿರೋದೇನಿದೆ ನಮ್ಮ ಇಲಾಖೆಯ ಕೆಲಸ. ನಾವೇ ತಮ್ಮನ್ನು ಒಂದು ದೊಡ್ಡ ಸಭೆ ಮಾಡಿ ಒಂದು ಬಂಗಾರದ ಪದಕ ಹಾಕಿ ಗೌರವಿಸ್ತೇವೆ.